ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ಮಂಗಳೂರಿನ ಜನತೆಯ ಮನಗೆದ್ದಿರುವ ನ್ಯೂ ಅರುಣ್ ಜ್ಯುವೆಲ್ಲರ್ಸ್ ಇದರ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನೂತನ ಡೈಮಂಡ್ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನ ಭವಂತಿ ಸ್ವೀಟ್ನಲ್ಲಿರುವ ನ್ಯೂ ಅರುಣ್ ಜ್ಯುವೆಲ್ಲರ್ಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಂಗಳೂರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಳೆದ 25 ವರ್ಷಗಳಿಂದ ನ್ಯೂ ಅರುಣ್ ಜ್ಯುವೆಲ್ಲರ್ಸ್ ತನ್ನ ಗ್ರಾಹಕರಿಗೆ ನಂಬಿಕೆ ಮತ್ತು ವಿಶ್ವಾಸಾರ್ಹ ಸೇವೆಯನ್ನು ನೀಡುವ ಮೂಲಕ ಮನೆ ಮಾತಾಗಿದೆ. ಇದೀಗ ನೂತನ ಡೈಮಂಡ್ ವಿಭಾಗವನ್ನು ಆರಂಭಿಸುವ ಮೂಲಕ ಮತ್ತೆ ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯೊಂದಿಗೆ ಹೆಚ್ಚಿನ ಮಳಿಗೆ ತೆರೆಯುವಂತಾಗಲಿ ಎಂದು ಹಾರೈಸಿದರು. ಇವತ್ತು 25 ವರ್ಷಗಳನ್ನು ಪೂರೈಸಿದ ಲೆಕ್ಕಾಚಾರದಲ್ಲಿ ನೂತನವಾಗಿರತಕ್ಕಂಥ ವಜ್ರಾಭರಣಗಳ ಬ್ಲಾಕಿನ ಹೊಸದಾಗಿರ್ತಕ್ಕಂಥ ವ್ಯಾಪಾರ ಮಳಿಗೆ ಪ್ರಾರಂಭ ಆಗಿದೆ. ಕಳೆದ ಪಾರದರ್ಶಕವಾಗಿರ್ತಕ್ಕಂಥ ವ್ಯಾಪಾರದಿಂದ ಅತಿ ಹೆಚ್ಚು ಗ್ರಾಹಕರನ್ನು ಆಕರ್ಷಣೆ ಮಾಡಿದ್ದಾರೆ ಅರುಣ್ ಶೇಟ್ ಅವರು. ತಮ್ಮ ವ್ಯವಹಾರ ಜಾಣ್ಮೆಯ ಮುಖಾಂತರ ಶುದ್ಧವಾಗಿರ್ತಕ್ಕಂಥ ಚಿನ್ನಗಳನ್ನು ಸಮರ್ಪಕವಾಗಿರ್ತಕ್ಕಂಥ ಬೆಲೆಗೆ ಕೊಡೋದ್ರ ಮುಖಾಂತರ ಅತಿ ಹೆಚ್ಚು ಗ್ರಾಹಕರಿಗೆ ಪ್ರಿಯವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತು ನೂತನವಾಗಿರ್ತಕ್ಕಂಥ ವಜ್ರಾಭರಣ ಮಳಿಗೆಯನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಇನ್ನಷ್ಟು ಖ್ಯಾತಿಯನ್ನು ಪಡೆಯಲಿ, ಇನ್ನಷ್ಟು ಸಂಸ್ಥೆಗಳನ್ನು ತೆರೆಯುವ ಶಕ್ತಿಯನ್ನು ಅರುಣ್ ಶೇಟ್ ಅವರಿಗೆ ಭಗವಂತ ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಇವತ್ತು ಮಂಗಳೂರು ಬೆಳೀತಾ ಇರತಕ್ಕಂಥ ನಗರ, ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ನಗರ, ಉದ್ಯಮಶೀಲತೆಗೆ ಉದ್ಯೋಗ ಅವಕಾಶಗಳಿರ್ತಕ್ಕಂಥ ಅತಿ ಹೆಚ್ಚು ಟೂರಿಸಮ್ನಲ್ಲಿ ಜನಾಕರ್ಷಣೆ ಇರತಕ್ಕಂಥ ಕ್ಷೇತ್ರ ಮಂಗಳೂರು. ಅದರಲ್ಲೂ ವಿಶೇಷವಾಗಿ ನಮ್ಮ ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಈ ಕ್ಷೇತ್ರ, ಈ ಅಂಗಡಿ ಇನ್ನಷ್ಟು ಜನಾಕರ್ಷಣೆಯನ್ನು ಪಡೆಯಲಿ, ಜನ ಹೆಚ್ಚು ವ್ಯವಹಾರಕ್ಕೆ ಇಲ್ಲಿ ಬರಲಿ ಅಂತ ಹೇಳಿ ಇದಕ್ಕೆ ಶುಭವನ್ನು ಹಾರೈಸ್ತೀನಿ. ಬಳಿಕ ನ್ಯೂ ಅರುಣ್ ಜ್ಯುವೆಲ್ಲರ್ಸ್ ಮಾಲಕರಾದ ಅರುಣ್ ಶೇಟ್ ಮಾತನಾಡಿ, ಕಳೆದ 25 ವರ್ಷಗಳಿಂದ ಜನತೆಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ. ಅಲ್ಲದೆ ಈ ಸಂದರ್ಭದಲ್ಲಿ ನೂತನವಾಗಿ ಡೈಮಂಡ್ ವಿಭಾಗವನ್ನು ಕೂಡ ಆರಂಭಿಸಿದ್ದೇವೆ ಎಂದು ಹೇಳಿದರು. ಸಹಕರಿಸಿಕೊಟ್ಟ ಗ್ರಾಹಕರು ಹಾಗೂ ನಮ್ಮ ಹಿತೈಷಿಗಳು ಎಲ್ಲರಿಗೆ ತುಂಬ ಧನ್ಯವಾದಗಳು. ಹಾಗೂ ಅಲ್ಲದೆ ಮೀಡಿಯಾದವರಿಗೆ ಸಹ ತುಂಬ ಥ್ಯಾಂಕ್ಸ್. ಇವತ್ತು ಬಂದು ನೀವು ಕ್ಲಬ್ದ ಸಭೆಗೆ ಬಂದು ಇದನ್ನು ಕಾರ್ಯಕ್ರಮವನ್ನು ಒಳ್ಳೆಯವಾಗಿ ಮಾಡಿಕೊಟ್ಟದ್ದು ತುಂಬ ಅದಕ್ಕೆ ಥ್ಯಾಂಕ್ಸ್. ಹಾಗೂ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಹೇಳಿದ ಟೈಮಿಗೆ ಬಂದು ಅವರು ಈ ಕಾರ್ಯಕ್ರಮವನ್ನು ತುಂಬ ಸಂಧ್ಯೆ ಕಾಣಿಸಿದ್ದಾರೆ. ಇವತ್ತು 25ನೇ ವರ್ಷದ ಅಂಗವಾಗಿ ನಾವು ಇಲ್ಲಿ ನಮ್ಮ ವಜ್ರಾಭರಣಗಳ ಹೊಸ ಸಂಗ್ರಹದ ಒಂದು ಎಕ್ಸಿಬಿಷನನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಈ ವೇಳೆ ಕಳೆದ 25 ವರ್ಷಗಳಿಂದ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ 3 ಸಿಬ್ಬಂದಿಗಳನ್ನು ನ್ಯೂ ಅರುಣ್ ಜ್ಯುವೆಲ್ಲರ್ಸ್ ಪರವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ, ತಾಯಿ ಶಾಂತಾ ಶೇಟ್, ಸಹೋದರ ಅನಿಲ್ ಶೇಟ್, ಪತ್ನಿ ರೇಷ್ಮಾ ಶೇಟ್, ಮಗಳು ಆರಾಧ್ಯ ಶೇಟ್, ಸಚೀಂದ್ರ ವಿ ಅಮೀನ್, ಜೀತ್ ಕೋಡಿಕಲ್, ನರೇಶ್ ಶೆಣೈ, ಶ್ರೀಕಾಂತ್ ಶೇಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.